ಪ್ರತಿ ವರ್ಷ ಸ್ವಾತಂತ್ರ್ಯ ದಿನದಂದು ನಾನಾ ಜನಪರ ಕಾರ್ಯ ಮಾಡುತ್ತಿದ್ದ ಬ್ರಹ್ಮಾವರ ಫೌಂಡೇಶನ್ ವತಿಯಿಂದ ಈ ವರ್ಷ ಅನಾರೋಗ್ಯದಿಂದ 2 ಕಾಲುಗಳನ್ನು ಕಳೆದುಕೊಂಡು ಅಂಗವಿಕಲ ಸ್ಥಿತಿಯಲ್ಲಿರುವ ಸಾಲಿಕೇರಿಯ ತಿಮ್ಮಪ್ಪ ಶೆಟ್ಟಿಗಾರರಿಗೆ ತ್ರಿಚಕ್ರ ಚಾಲಿತ ಮೋಟಾರ್ ವಾಹನವನ್ನು ನೀಡಲಾಯಿತು. ಭಾನುವಾರ ಸಂಜೆ ಸಾಲಿಕೆರೆ ಶ್ರೀ ದುರ್ಗಾಪರಮೇಶ್ವರಿ ವೀರಭದ್ರ ದೇವಸ್ಥಾನದ ಸಭಾಂಗಣದಲ್ಲಿ ಬ್ರಹ್ಮಾವರ ತಹಶೀಲ್ದಾರ ರಾಜಶೇಖರ ಮೂರ್ತಿ ಅವರಿಂದ ಹಸ್ತಾಂತರಿಸಲಾಯಿತು. ಈ ಸಂದರ್ಭ ರಾಜಶೇಖರ ಮೂರ್ತಿ ಮಾತನಾಡಿ, ಹಣ ಇದ್ದವರಿಂದ ಪಡೆದು ತೀರಾ ಸಂಕಷ್ಟದಲ್ಲಿರುವ ವ್ಯಕ್ತಿಗೆ ತ್ರಿಚಕ್ರ ಚಾಲಿತ ಮೋಟಾರ್ ವಾಹನವನ್ನು ನೀಡಿ ಅವರಿಗೆ ಶಕ್ತಿ ನೀಡಿದ ಇಂತಹ ಕಾರ್ಯಗಳು ಮಾದರಿ ಎಂದರು. ಇನ್ನೊಮ್ಮೆ ನಮ್ಮೆಲ್ಲರನ್ನ